ಗೋವಾ ಸರ್ಕಾರದ ಆರೋಗ್ಯ ಸಚಿವ ವಿಶ್ವಜಿತ್ ರಾಣೆ ಅವರು ಕಾಪು ಹಳೆ ಮಾರಿಯಮ್ಮ ದೇವಸ್ಥಾನದಲ್ಲಿ ರಜತ ರಥೋತ್ಸವದ ಸಹಿತವಾಗಿ ಹರಕೆ ಮಾರಿ ಪೂಜಾ ಸೇವೆಯನ್ನು ಸಮರ್ಪಿಸಿದರು. ಮಂಗಳವಾರ ಕಾಪುಗೆ ಆಗಮಿಸಿದ ಅವರು ರಾತ್ರಿ ವೆಂಕಟರಮಣ ದೇವಸ್ಥಾನದಲ್ಲಿ ಹೂವಿನ ಪೂಜೆ ಸೇವೆ ನೀಡಿದರು. ಅಲ್ಲಿಂದ ಹಳೆ ಮಾರಿಯಮ್ಮ ದೇವಸ್ಥಾನದವರೆಗೆ ಸಾಗಿ ಬಂದ ರಜತ ರಥೋತ್ಸವ ಹಾಗೂ ಹರಕೆ ಮಾರಿಪೂಜೆ ಪ್ರಯುಕ್ತ ಬುಧವಾರ ಸಂಜೆವರೆಗೆ ನಡೆದ ಪೂಜೆ, ದರ್ಶನ ಸೇವೆ ಸಹಿತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಪ್ರಥಮ ಬಾರಿ ಕಾಪು ಮಾರಿಗುಡಿಗೆ ಬಂದಿದ್ದೇನೆ. ಇಲ್ಲಿ ಅಮ್ಮನ ದರ್ಶನ ಪಡೆದು ಸಂತೋಷವಾಗಿದೆ. ಇಲ್ಲಿನ ದೈವಿ ಶಕ್ತಿಯ ಸೆಳೆತ ಅಪಾರವಾಗಿದೆ. ಅಮ್ಮ ಪಕ್ಕದಲ್ಲಿ ನಿಂತು ನನ್ನನ್ನು ಹರಿಸಿದಂತೆ ಭಾಸವಾಗಿದೆ ಎಂದು ಹೇಳಿದರು. पहली बार मंदिर में आके देवी के सामने ऐसा अनुभव कि पहले दूसरे मंदिर में जब हम जाते हैं उस तरह की वाइब्रेशन भी मुझे एक्सपीरियंस नहीं हुआ है जो एक्सपीरियंस मुझे इधर हुआ। और जिस तरह की इधर जो वाइब्रेशन और एक इंटेंस एनर्जी जो प्रकट हो जाती है, एक स्वयं देवी की उपस्थिति ऐसे लगता है कि इधर ही खड़ा रह के मुझे जब अब बोले थे बाहर हम जा सकते हैं ऑफिस में, मुझे ऐसा लगा कि इधर ही बैठना चाहिए। और देवी की ताकत, देवी की शक्ति, इस तरह की शक्ति का अनुभव मुझे यही मंदिर में आके इस तरह की मिला है। और मुझे लगता है कि ऐसे वाइब्रेशन के माध्यम से ही देवी हमें वो ताकत देती है